ಕುಲ್ಪನೆ ಮಾತಲ್ಲ ಕುಲ್ಪನೆ ವಾ ಬೊಮ್ಮಡುಜಿ ಮಗಲೇನೆ ಮರ್ಮೈಲಡೆ ಕಡಪುಣ್ಣ ಕೊಣ್ಣು ಚಿತ್ತದು ಕೊರ್ಪುಣ ವಿಷಯ ಆತಿ
ಆ ದೀಪ ತೊಲೆ ಒಂದು ಚೂರ್ಲ ಕಲ್ಮಶದ ಅಂದ್ರೆ ಪ್ರತಿ ಒಂದು ಸುತ್ತುಗಳ ಒಂದೇ ಲೆಕ್ಕ ಲೈಕ್ ಕಲ್ಮಶ ಆ ಚಿತ್ರ ಪುರ್ಲದ ಕಾಲದ ದೀಪ ಹೊರಲಾಗಲು ವಿಶ್ವಾಸ ಕಡೆಗೋರಿ ನಾಟಿ ಕೂಟದ ಬಂಡೆರ ಹೊರಲದ ಗೆಲ್ಲದ ಆ ಕೂಟ ಆಗ್ಲದ ಹೊರಲಾಗಲು ಹೊರಲ ಈ ಹೊರಲದ ಈ ಕೂಟದ ಆಗ್ಲನ ಆ ಆಗ್ಲ ನಂಚಿನ ಹೊರಲದ ಮನಸ್ಸ ಬಂಡೆರ ಮಾತ್ರ ಕಾರ್ಯಗಳ ಅಮಾಗಣಪತಿ ಆ ಧರ್ಮದೇವರ ಹರಗುಡದ ಬಲರಾಯ ಸುಮಾಲಿ ಬಂಡೆ ವೇದಿಕೆ ಉಳ್ಳ ನಮ್ಮ ಮಾತಿನ ಎಡೆ ಕೊಡುವ ಕಟ್ಟಡ ಪ್ರಪಂಚದ ಮುನ್ನೆಲೆಯಲ್ಲಿ ಹಾಗಾಗಿ ಸಂದರ್ಭ ಕಾರ್ಯಕ್ರಮದಲ್ಲಿ ಕೂಟದ ಪೋಟಗಳಿಗೆ ಮಾತಾಡ್ತೀನಿ ಅಂಚ ದಾದ ಬಣ್ಣ ನಮ್ಮ ಹಿರಿಯಾಗಳ ಮಂತ್ರಕ್ಕೆ ನಮ್ಮ ದಾದ ಈ ಮಂತ್ರ ಅಪ್ಪ ನಮ್ಮ ದಾದ ಮಂತ್ರ ಇನ್ನೀಗ ಕೂಡುವ ಕಾರ್ಯಕ್ರಮ ಮಲ್ಪ ಆಟೋಟ ಸ್ಪರ್ಧೆನ ಚರ್ಚೆನ ಬಹುಮಾನ ದೇವನ ಮುಖ್ಯ ಅಭ್ಯರ್ಥಿ ವೇದಿಕೆಯ ಅಲಂಕಾರ ಅವಶ್ಯಕತೆ ಇರುತ್ತೆ ಎರಡನೇ ಪದಾಧಿಕಾರ ಸ್ವೀಕಾರ ಮಧ್ಯಾಹ್ನ ಘೋಷಣೆ ಪದಾಧಿಕಾರ ಇತ್ಯಾದಿ ಮುಖ್ಯ ಪದಾಧಿಕಾರರು ಇರುವುದು ಏನು ದಾನೆ ಮಾಡ್ತೇನೆ ಮತ್ತು ನಮ್ಗೆ ಮುಖ್ಯ ದಯಮಾಡಿ ನಂಗೆ ಈ ರಿಟೈರ್ ಲೈಫ್ ಮತ್ತು ಈ ರಿಟೈರ್ ಲೈಫ್ ನಾನಾಗ ನಮ್ಮ ಬರಬೇಕ ವೃತ್ತಿನಿತ್ತನೆ ರಿಟೈರ್ ಆದ ಆಯನ ಪೆನ್ಷನ್ ಇರ್ತದೆ ಅವಾಗ ಆ ಸಮಯದಲ್ಲಿ ಯಾರು ದಾದ ಮಾಡ್ತಾರೆ ಗುಲೋದು ಆಲೋಚನೆ ಮಾಡ್ಕೊಂಡು ಜೀವ ನಿಶ್ಚಯ ಅವಾಗ ಆಲೋಚನೆ ಮಾಡಿ ಯಾರು ಎಡ್ಡೆ ಕೆಲಸ ಮಾಡ್ತದೆ ಈಚಿನ ಎಡ್ಡೆ ಕೆಲಸ ಮಾಡ್ತದೆ ಹಂಚಿದ್ರೆ ನಮ್ಮ ಮನಸ್ಸಿನಲ್ಲಿ ಚಿಂತನೆಯ ರೂಪವನ್ನು ನಮ್ಮ ಮನಸ್ಸು ಸಾರ್ಥಕ ಜೀವನ ಸಾರ್ಥಕ ಅಂಜಾಯಿಗಳು ನಮ್ಮ ಯುವ ಪೀಳಿಗೆಯ ಯಾರು ಶುರುವಾದ ಕಂಪನಿ ಇನಿ ಜಿತೇಂದ್ರ ಶೆಟ್ಟಿನ ಅಧ್ಯಕ್ಷರ ಉಲ್ಲಾಭ ಇನಿ ಸುಧಾಕರ್ ರೆಡ್ಡಿ ಅಂತ ಈಗಿನ ನೂತನ ಅಧ್ಯಕ್ಷ ಆದರು ನಾನಾದ ಜನಗಳು ನಮ್ಮ ಈ ಬಂಡ ಸಂಘಗಳು ನಾನಾ ಇಂಥ ಅಧಿಕಾರ ಬರೆಯಲು ಇಂಥ ಕರಿನಾಧಿಕಾರದ ರೂಪದಲ್ಲಿ ಮಾತೇಕ ಜವಾಬ್ದಾರಿ ಇದೆ ತಂದು ನಂಗೊಂಜಿ ಸ್ವಂತ ಬಂಡ ಸಂಘ ಅವರು ನಮಗೊಂಜಿ ಈ ಕೂಟ ನಮ್ಮನೇ ನಂಚಿಟ್ಟು ಒಂದು ವ್ಯವಸ್ಥೆ ಆಗೋದು ಮಾಡ್ಕೊಂಡೇನು ಒಂದು ಎಜೆಂಡಾ ಅನ್ನೋದು ಈ ಒಂದು ನಮ್ಮ ದುಂಗು ಗೋಪನ ಎಡ್ಡೆ ಒಂದು ಸಲಹೆಯನ್ನು ಕೊಡೋದಿಲ್ಲ ಎರಡನೇ ಜಿತೇಂದ್ರ ಬಗ್ಗೆ ಬರೋದು ನಿಂತು ನಂಡ ಇನಿ ಇತಂದ್ರೆ ಭಾರಿ ಒಂಜಿ ಓವರ್ ಆಕ್ಟಿವಿಟೀಸ್ ತೋಚಿದ್ರೆ ನಾವು ದಯಮಾಡಿ ಓವರ್ ಟೈಮ್ ಲಿಮಿಟ್ ಇಚ್ಚಿ ಭಾರಿ ಹಾರ್ಡ್ ವರ್ಕ್ ಇನಿ ನಮ್ಮ ಒಂದು ಸ್ವಭಾವ ಉಂಟು ಆಯದಾದ ಮತ್ತೆ ಮಾರೆ ಅಭ್ಯದಾದ ಮತ್ತೆ ಆಯವರು ಮತ್ತೆ ಆಯ ಪಂಚಮಿಯ ಲೆಕ್ಕ ಸರಿತಿ ಮೇನ ಅವು ಸರಿತಿ ಬಂದು ಲೆಕ್ಕ ಸರಿತಿ ಮತ್ತು ನಾವು ಅಂದ್ರೆ ಬದಲು ನಮ್ಮದಾದ ಮೊತ್ತ ಲೆಕ್ಕ ಕೊರದು ಅದನ್ನ ಲೆಕ್ಕ ಕೊರದೆ ನಮ್ಮದಾದ ಮೊತ್ತ ನಮ್ಮ ಚಿಂತನೆ ಶುರು ಮಾಡ್ಬೋದು ಇನಿ ಉಳ್ಳಾದ ಒಲಾಡು ನನಗೊಂದು ಹೆಮ್ಮೆದ ವಿಷಯ ದಿನ ಬಂದ ಉಳ್ಳಾದ ಒಲಾಡು ಬಂಡ ಸಂಘ ಆಟದ ನಿಂತಂದಾಡ ಇನಿದಾವು ಕಾಲ ಜಿತೇಂದ್ರ ಆಡೋದು ಅವಾಗ ಜಿತೇಂದ್ರ ಕಾಸಾಗಿ ಏದು ಮಾಡಿ ಕೇವಲ ಪ್ರಶ್ನೆ ಮುಖ್ಯ ಜಿತೇಂದ್ರನ ಸಮಯದ ಆಡವು ಜಿತೇಂದ್ರ ಮಲ್ಪಾಯನ ವೇಗಣ್ಣೆ ಕಾಸು ಮಾಡಿ ಬೊಂಬೈನ ಆಟ ಮಲ್ಲಪ್ಪ ವಿವೇಕಣ್ಣೆ ಆನ ಕಾಲೊಡೆ ದಾಯ ಮಾಡಿ ಕಾಸು ಆಯನ ಸೂಪರ್ ನಿರ್ದಾಯ ಕಾಸು ಮಾಡಿ ವೇಗಣ್ಣೆ ಅವಾಗ ವಿವೇಕಣ್ಣೆ ಪಾಡ್ಪಾವನ ನಮಗೆ ಕೆಪಾಸಿಟಿ ಇತ್ತು ನಾವು ಜಿತೇಂದ್ರ ಬಂದರು ಎಂಕನ ಅಲಂಕಾರ ಬಿಟ್ಟಿಲ್ಲ ಅಂಚೆ ಜಿತೇಂದ್ರ ನಮಗೆ ಇರ್ತದೆ ಯಾನ ಜಿತೇಂದ್ರ ಭಾವ ವ್ಯವಹಾರದ ನಿನ್ನ ಫೋನ್ ಬಂದ ಕನೆಕ್ಷನ್ ದೂರ ಜಿತೇಂದ್ರ ವಿಷಯ ಕೇಳೋದಿಲ್ಲ ಜಿತೇಂದ್ರ ಒಂದು ಕಾಲದಲ್ಲಿ ಫೋನ್ ಬಂದು ಕಂಡೆ ಜಿತೇಂದ್ರ ಈ ಸಂಗತಿ ನಮ್ಮ ಜೀವನದ ಹೊರೆಕಾಣಿಕೆ ವಿಷಯನು ನಿನ್ನ ಜವಾಬ್ದಾರಿ ಕೊಟ್ಟೆ ತಾನೇ ಮಾಡ್ಕೊಂಡು ಯಾರು ಸುಳ್ಳು ಜವಾಬ್ದಾರಿ ಹೆಂಚಿನ ಹೊಡೆ ಮಾಡಲಿ ಯಾರು ಹೆಚ್ಚಿನ ನೆನಪು ಎರಡು ಹೆಚ್ಚಿನ ಕೇಳೋದು ಇದು ಗೋಡು ಐಕೆ ಬಾಕಿ ನಿನ್ನ ಜವಾಬ್ದಾರಿ ಇಡೀ ಊರೇ ಕೊಂಡಾಡು ಊರು ಬಂದು ಪರ ಊರದಾಗ ಕೊಂಡಾಡಬೇಕು ಜಿತೇಂದ್ರನ ನೇತೃತ್ವದ ಹೊರೆಕಾಣಿಕೆ ಒಂದು ವಿಷಯ ನಮ್ಮ ಭಾರಿ ಕೊಂಡು ಆಡು ನಮ್ಮ ಕಾರ್ಯಕ್ರಮ ನಮ್ಮ ಇಡೀ ನಮ್ಮ ದೈವವೇ ಸ್ವತಃ ಒಂದು ಕೊಂಡಾಡು ನಾಡಿ ಮಟ್ಟದ ವ್ಯಕ್ತಿ ನಮ್ಮ ಕೆಲಸ ಪೂರ್ತಿಯಾಗ ಅವಾಗ ಒಂದು ನಿಷ್ಠೆ ಆಯನ ಕಾರ್ಯ ಚತುರತೆ ಇದ್ದನ್ನು ನಿಂತಾಡ ಆ ಕೆಲಸ ನಮಗೆ ಮಲ್ಕೋಲಿ ಮಂದು ಕೊರಲಿ ಸಮಾಜದ ಕೈ ಕೊತ್ತು ಸಮಾಜದ ಜನತೆ ಪಾತ್ರ ನಾವು ಕೇಳೋನು ಹಂಚಿತರ ವಿಷಯ ಅಂಚಾದ ಜಿತೇಂದ್ರ ಐದು ಮಂದೇ ಬಂದು ನಮಗೆ ಯಾರು ಹೆಮ್ಮೆ ಬಂದ ಜಿತೇಂದ್ರ ಕಾಲ ನಮಗೆ ವಾ ಒಂದು ಸಂಶಯ ಮಾತೇನ ಕ್ಲಾಪ್ ಭವನ ನಿರ್ಮಾಣ ಆಗೋದು ನಾವು ಮಾತೆಲ್ಲ ಒಂದಕ್ಕೆ ಜೋಗದಾಗ ಮುಂದುವರೆದು ಎಡ್ಡೆ ಕೊಂಡುಕೊಂಡು ದೀಪ ಪ್ರಜ್ವಲನ ಅಂತಕೊಂಡು ಬಾರಿ ಫೋನ್ ಮಾಡ್ಕೊಂಡು ರವೀಂದ್ರನ ಜೊತೆ ಸಂಯೋಜನೆಗಳು ಆಂಜನೇಯಗಳು ಆ ದೇವರನ್ನ ಕೈಗೆ ಸೇರಿದುಕೋತೀರಿ ಕಲಿದುಕೋತೀರಿ ನಮ್ಮ ಗುಂಜಿಗೆ ಉದಾಹರಣೆಗಳು ನೆನಪು ಮಾಡ್ತದನ್ನ ಈ ಗುಂಜಿ ಕೊಟ್ಟು ಗುಂಜಿ ಮೇಲೆ ಕೊಡ್ತಿದ್ದಿಂದ ಆಗಲಿಲ್ಲ ಪ್ರದೀಪ್ ಜಿಲ್ಲೆಯ ಉದಾಹರಣೆ ಮಾಡ್ಬೇರು ಅಂಚಿನ ಈ ಒಟ್ಟ ನಮ್ಮ ಗುಂಜಿ ನಿಮಿಷ ಗುಂಜಾಗಿ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ಮನೆಕುಮಾರ್ ಶೆಟ್ಟಿ ಸಂತೋಷ್ ಶೆಟ್ಟಿ ನಾರ್ಲ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ ಬಹಳ ಕೌಶಿಕ್ ಹೆಗಡೆ ಸಾಂಸ್ಕೃತಿಕ ವಿಭಾಗ ರಮೇಶ್ ಆಳ್ವಾರ್ ದೇವಿಪುರ ಅಂಚನೆ ಇಂಗ್ಲ ಮೂಲದ
ನಾನು ಕೆಲಸ ಮಾಡ್ತೇನೆ. ವಲಯ ಸಮಿತಿಗೆ ಆದ ಮಸ್ತ್ ಜವಾಬ್ದಾರಿ ತೋಂದು ಬಂತು. ಪ್ರತಿಯೊಂದು ಕಾರ್ಯಕ್ರಮಗಳ ಜನರಿಗೆ ತೊಡಗಿಸುವುದು, ಜನಗಳ ಪ್ರೀತಿ ವಿಶ್ವಾಸವನ್ನು ಮಾತನಾಡುತ್ತೀವಿ. ನನ್ನ ವ್ಯಕ್ತಿಗಳ ಈ ತಲಪಾಡಿ ವಲಯದ ತಲಪಾಡಿ ಗ್ರಾಮದ ಈ ಸಂಘಟನೆ ಎಡೆಯ ಕೆಲಸವನ್ನು ಮಾಡುವುದಕ್ಕೆ ತುಂಬ ತಾತ್ಪರ್ಯ ವಲಯದ ಪೌರಸಭಾ ಸಮಿತಿಯ ಕೆಲಸವನ್ನು ಪಡೆದು ಸುಧಾಕರ ಈ ಸಮಿತಿಗೆ ಶುಭ ದಕ್ಷಿಣ ಕನ್ನಡವನ್ನು ಮಾತಾಡ್ತೀವಿ. ದಿಲ್ಲಿಯಿಂದ ಅವೇರಿಗೆ ದುಬೈಗೆ ಹೊರ ರಾಜ್ಯಗಳ ಯಕ್ಷಗಾನದ ಚಾಪಲು ನಂಜಿನ ಸದಾಶಿವಾಡೇರಿ ಎನ್ನ ನೆಗಿ ಬಗೆಯ ಬಾರಿ ಹೆಮ್ಮೆ ಆಗುವುದು. ಕೃತಜ್ಞತೆಗಳು ಸದಾಶಿವಾಡೇರಿ ಅವೇ ನಮ್ಮ ಇವತ್ತಿನ ಪ್ರೀತಿ ನಂಚಿನ ಈ ಸನ್ಮಾನವು ವಾತಾವರಣದ ವಿಲೆಗಟ್ಟರೆ ಸಾಧ್ಯ ಚಿಂತೆ ಬಂದು ಯಾರು ಕೈ ಮುಗಿದು ಬಂದು ಅವೆಲ್ಲ ಒಟ್ಟು ಪ್ರಜ್ಞೆ ಪಾತ್ರ ಬಂಡೆ ಜಿತೇಂದ್ರ ಶೆಟ್ಟಿ ಬಣ್ಣಗಳಲ್ಲಿ ಬಂದೆ ಬೀಜ ಪಾತ್ರ ಚಿಂತನ ಹೊರತೊಂದು ಅಲ್ಲ ಈ ಕಲಾವಿದಿನ ಪಂಕ್ತಿ ನಮ್ಮ ತುಳುವ ಮಂಡಲ ಈ ಪೆರ್ಮೆದ ಆ ಬದುಕನ್ನು ಕಟ್ಟಿದ ಚಿಂತನ ವಾಕ್ಯವನ್ನು ಗಣೇಶನಿಗೆ ಸಂಗಮಾರಿಗೆ ಕೊಂಡು ಬಂದೆ ರೈಲಿಗೆ ಪಂಡಿತ ನಮ್ಮ ತುಳುವ ಈ ಆಡಿದ ಪುಟದ ಲೇಸಿದೆ ಅದನ್ನು ನೆನಪು ಮತ್ತೊಂದು ನನ್ನ ಬಂದೊಂದು ಒಕ್ಕಮೂಲನ್ನು ಕಟ್ಟಿದ ಲೋಕವು ನುಪ್ಪುನಾಡಿನ ಚಿಂತನ ತುಳುವೆ ಆ ಒಂದು ಭಾರತ ಉಲಯದಿಂದ ಅರಿವಿದ ಎಂಚ ನುಪ್ಪುನುಗಿದ ಇವತ್ತಿ ಎಂದು ಬರ್ಪುನ ಚಿಂತನ ಸತ್ಯವು ಅದು ಇಂಚ ಕಟ್ಟಿದ ಕೊಡ್ತೇವೆ. ಲೋಕವು ನುಪ್ಪುನಾಡಿನ ಚಿಂತನ ತುಳುವೆ ಲೋಕವನ್ನು ಉದಿಯವೆಂದ ಚಿಂತನ ದೇವರನ್ನ ನಾಮೈದ ಕೊಡಿಗಿಡಿದ ತುಂಟನ ಪಂಕುಣವು ಈ ಭೂಮಿಗೆ ಕೂರುದು ಆ ಕೊಡಿಗಿಡಿದ ತುಂಟನ ಪಂಕುಣವು ಭೂಮಿಗೆ ಅಪ್ಪೆಂದ ಲೆಪ್ಪಾವನ ಚಿಂತನ ಬೆರುಬಣ್ಣನ ತಿರುಬಂದಿಗೆ ಕೂರುದು ಅಲ್ಪ ಗುರುಬೇನೆ ಕೊಡುವುದು ಅಲ್ಪ ಕರ್ಲ ಮಾಸದ ಮುದ್ದೆಂದ ಪಂಕುಣವು ಉಳಿದು ಭೂಮಿಗೆ ಬರ್ತದೆ ಅಂಚ ಉಳಯಂಗನದು ವಿಲಯಂಗನದು ಬಂದನ ಚಿಂತನ ಕರ್ಲ ಮಾಸದ ಮುದ್ದೆ ಯಾರು ಗೊತ್ತು ಬಂದೆ ಓಡುಕೋಬೇಕ ಪಂಕುಣಿಗೆ ತೆರೆಯಂದೆ ಮಿತ್ತನ್ನ ಅದು ತೂದು ಕೋಪುಣಿಗೆ ಮೇಮನಸ್ಸು ಇರ್ಮೆನಾಟನ ಚಿಂತನ ಕೊಟ್ಟುದು ತಿರುತೆಗೆ ನಲಿತೆಗೆ ಅಪಗತೋರಿಗೆ ನರಮಾನ್ಯ ಹೊರಟು ಆ ಬೇರಕಡಲ ನಡುಟು ನೀರಿನ ಬೆರ್ಮದೆತ್ತಿನ ಉಲಮರ್ಗಿಂದ ಒಳಿಯ ಪಾತ್ರದ ನಡುಟು ಆ ಬೇರಬಂಧದ ನುಪ್ಪು ಆ ಬೇರಬಂಧದ ನುಪ್ಪು ಏಕ ನರಮಾನ್ಯ ಹೊರಟು ತೋರಿಸ ಆನೆಯುವ ನರಮಾನ್ಯ ಲೋಕವು ನುಪ್ಪು ನಾಡಿನ ಪಟ್ಟಿಗೆ ಮಾತ್ರ ಸಾರಬಿದ ಬಿಟ್ಟು ಗುಳೆಸಲೆ ಸಾರವಿದ ಬಿಟ್ಟು ಗೊಳಿಸಲೆ ಕಂಗ ತಾನದ ತುಂಗನದ ಸುಯಿಲಿನ ತೆರೆಯೇ ಪಂಚವರ್ಣದ ಪಂಚೋಡಿ ಮನ್ನಡಿಗೆ ಪಂಚವಿದ ಕಾಂಗೇರಿನ ಕೆಚಿಪತಿಯೇ ಡಬ್ಬದ ಇರುಗೋರಿ ಕಟ್ಟಿಯೇ ಒರಿಯದ ಎಣ್ಣೆಪೆತ್ತೆ ನಾಗಪತಿಯೇ ಆತ ಮಾತ್ರ ಸ್ವಾಮಿ ಭೂಮಿಗೆ ಇನ್ನೊಂದು ಒಳ್ಳೆ ರೀತಿಯ ಪಾಟಿಯೇ ಗೋಡೆಗೆ ದೊಡ್ಡವರನ್ನ ಬೆನ್ನಿ ಬೆನ್ನಿಗೆ ಬಂಗಾರದ ವರ್ಣದ ಚಿತ್ತನ ಗುರುಂಡದ ಚಿತ್ತನ ಹರಿತ ಬಡಿಗೆ ಕಡೆದು ಊರಿಯ ಮರಿಯರು ಪೂಜೆ ತಿಂಗಳು ದಿಕ್ಕಿಯಲ್ಲಿ ನೀರು ಹೋಗುವಂತ ಚಿಂತನ ಗೊತ್ತು ಬೈದ ಅರಿವು ಒಡೆದು ಜೋಗಲಿಗೆ ಕೊಡಿಯೇ ಇರೇ ಮುಟ್ಟುದು ಮರೆಗಳಿಗೆ ಕೊಡುವನಾರದು ಇನಿಕಾಲ ಪಟ್ಟಣ ಚಿಂತನ ಆಪುಳುವೆ ಪಂಪುನ ಪಾತ್ರ ಮೊದಲೆಂದು ನಮ್ಮ ಈ ಆಟಿದ ಇರುಳು ದಾಯಿನ ಪಾಪು ಬಂಡ ಅದು ಬಣ್ಣದ ನಿಪ್ಪಳು ಆಟಿದ ಪಂಪುಣವು ಏನಿ ಹುಟ್ಟಿದ ಕಾಲಲು ಏನಿ ಪಂಪುನ ಚಿಂತನ ಗೊತ್ತುಡು ಆ ಕಷ್ಟ ಇತ್ತನ್ನು ಮಾಡಿಕೊಂಡು ಅವಾಗ ಆ ಬಂಗಾಳದವರನ್ನ ಕುರುಂಟದ ಚಿಂತನ ಅರಿಯಕೊಂಡು ಉರಿಯ ಗುದ್ದಾಟ ಗೊತ್ತುಕೊನೆ ಒಡೆದಿ ಜೋಗಲಿಗೆ ಬೈದ ತಿಳಿಕೊರಿಯಿಂದ ಬಂದ್ಕೊಂಡು ಇನಿ ಆ ಚಿಂತನ ಎದ್ದೆ ದಿನಗಳಿಗೆ ಅದನ್ನ ಕೈದು ಹೋಗಿ ಬಣ್ಣದ ದಿನಗಳಿಗೆ ನೆನೆದು ಬಂದು ಹೆಚ್ಚಿನ ಕೆಲಸಗಳು ಬಟ್ಟೆಗೊಂದು ಸೇರಿದ ಬಂದುಲೆ ಈ ಬಂಡೆಯಿಂದ ಬಣ್ಣ ತುಳುವ ಮಣ್ಣೆ ಪೆರ್ಮೆಗಾಗಿ ಸ್ಥಾನ ಪಡೆಯಿಲ್ಲ ನಮ್ಮ ಅಂಚಿತನ ಬಂಡೆ ಓಡಿಬಿಟ್ಟದ ಪೆರ್ಮೆಗಾಗಿ ಬಣ್ಣ
nation, we have the obligation to protect our selfishness and our separate ideology in our particular area or in particular district. We have to contribute the great contribution to this world. ಒಂದು ನಾಟಕ ಬಂಡೆ ಪ್ರತಿವರೆಲ್ಲ ಬಂಡಸ್ತಿಗೆ ಬರೆಯುವುದು ಇದಕ್ಕಾಗ ಅಂಚಿತ ನಾ ಕೊಡುಗೆ ಹೋಗುವ ಮಲ್ಲಪಟ್ಟೆ ಏನಿಲ್ಲ ಯುವ ಬಂಡೆ ಇದಕ್ಕಾಗ ಕಾಲದ ಬೆಟ್ಟದ ಬಂಧನವು ಕಲ್ಲದ ಉಳಿದ ಬೆಟ್ಟಿಗೆ ಮರದ ಗೂಡದ ಬೆಟ್ಟಿಗೆ ಅಂಚ ಇಳಿದ ದಿನ ಒಳ್ಳೆ ಪಟ್ಟ ಬದಲಾವಣೆ ಚಿಕ್ಕನ ಈ ಕಾಲ ಪರಿಸ್ಥಿತಿಯಲ್ಲಿ ನಮ್ಮ ಬಂಡಸ್ತಿಗೆ ಒಪ್ಪನ ಚಿಕ್ಕನ ಈ ಮಲ್ಲ ಉದಯವನ್ನು ಐದು ಯುವ ಜನತೆ ಅರ್ಥವಂತರನ್ನು ಪಟ್ಟೊಂದು ಗುರು ಹಿರಿಯರಿದ್ದು ವಿವಾಹ ನಿಶ್ಚಯವಾದಲ್ಲಿ ನಮ್ಮ ಮದುವೆ ಮಾಡಿ ಬರೆಯುವ ಅಂಡ ಬಹುತೇಕ ಲವಂತದೇ ಮದುವೆ ಆಡಿನ ಚಿಕ್ಕನ ಪೊತ್ತು ನಮ್ಮ ಬಗ್ಗೆ ಇರ್ತದ ಅಂಡ ಲವಂತದ ಮದುವೆ ನಾವು ತಪ್ಪತ್ತು ಅಂಡ ಬಂಟೇರು ನಮ್ಮ ಬಂಟೇರನೇ ಮದುವೆ ಆಗುವ ಈ ಸಂದೇಶ ಕಲಾವಿದರು ಮಾಡ್ತೀವಿ ಸಮ್ಮಾನವನ್ನು ಮಾಡುತ್ತಾರೆ ಅಂಚಾದ ಕಲಾತ್ಮಕ ವಧೆಯನ್ನು ಮಾತಿರುವುದು ಮುಗಿಗನ್ನದ ಚುಟ್ಟಿ ಪತ್ತನೇ ಕ್ಲಾಸಿಗೆ ನಮ್ಮ ತಲಪಾಡಿ ಅತಿ ಹೆಚ್ಚು ಅಂಕ ಗಳಿಸದೆ ಈ ಕಾರ್ಯಕ್ರಮ ಮುಗಿದುಕೊಳ್ಳುವುದ ಕೊಲಿಗೆ ಕೊಟ್ಟರೆ ಅದೇ ತಲಪಾಡಿ ಮಟ್ಟ ವೇದಿಕೆಯಲ್ಲಿ ವಿಶ್ವಾಸ ನಡೆಯುವಂತ ಈ ಒಂದು ಕಾರ್ಯಕ್ರಮಗಳು ಚೌಧರಿ ಅಂಜನೆ ರವಿಯಲ್ಲಿ ಮಗಳೇನೆ ಶಾಲೆ ಅಂಜನೆ ಪರಮಸ್ವಕೊಂಡು ಸರಿ ಸಾವುದಲ್ಲಿ ಸ್ವೀಕಾರವನ್ನು ಕಾರ್ತಿಕ್ ಶೆಟ್ಟಿ ಅಜಯ್ ಶೆಟ್ಟಿ ಆ ಕ್ರೀಡಾಪಟು ತೂನಾಗಿ ಹೋಗ್ತಾನೆ ಪಟ್ಟಣ ಗಟ್ಟಿ ಮುಟ್ಟು ಬಲ್ಲನೆ ಅಂತ ಜವಾನಿ ಬಾರಿ ಕೊಡದ ಜವಾನಿ ನನ್ನ ತುಂಬ ಅವಾದ ಕ್ರೀಡೆಯನ್ನು ಹೇಳಿದ್ರೆ ಉಗಾದ್ರೆ ನನಗೆ ಓದಲು ಚೌಟರಿ ಅಂಜನೆ ರವಿಯನೆ ಅಂಜನೆ ಸೆಕೆಂಡ್ ಮ್ಯೂಸಿಕ್ ಹೆಚ್ಚು ಅಂಕ ಪಡೆಯಿನ ಸಂಕೇತಪಕ ಒಂದು ಕೊಟ್ಟರೆ ಗ್ರೂಪ್ ಬಂದೆ ಯಾ ನಮ್ಮಲ್ಲ ಅದು ಮದುವೆ ಮಾಡ್ಕೊಳ್ಳೋ ಬಟ್ಟೆ ಕಾಲು ಜನಗಳ ಬಾರಿ ಹೋಗ್ಬಿಡಿ ತಿರುಗೋದ ಬಣ್ಣ ಮುಖಾಂತರ ಬಂದಂತೆ ಅವು ತಲಪಾಡಿಗೆ ಸಂದ ಇದ್ದಾಯೋ ಅವು ನಮ್ಮ ಬಣ್ಣ ಊಟಕ್ಕೆ ಸಂದ ಇದ್ದಾಯೋ ಸೀತಾರಾಮನ ರೈಲು ಶಾಲವಾಡದಲ್ಲೇರಿ ರವಿಯನ್ನೇ ಪರಮೇಶ್ವರದಲ್ಲೇರಿ ಅಂಜನೆ ಮಾಧವ ಶೆಟ್ಟರಿ ಸ್ಮರಣೀಯ ಬರೋದಲ್ಲೇರಿ ಸಂಜೆ ಮಾತಾಡ್ತಾರೆ ಸಂಜೆ ಎಲ್ಲರೂ 6 ಜನ 8 ಇಂದಲ್ಲ
ಸಾವಿರ ಕಣ್ಣಳೆ ಬೋಡು ಒರ್ಲುದತ್ತ ಮೇರಿ ಭಾಗ್ಯದ ಬೂಡು ಬೀರರೆ ಬಿದ್ದದ ತಂಪದ ನಾಡು ಈ ನಮ್ಮ ತುಳುನಾಡು